ಪಡುಬಿದ್ರೆ ಕಂಚಿನಡ್ಕದ ಸಹೃದಯಿ ಯುವಕರು ಕಳೆದ 28 ದಿನಗಳಿಂದ ನೀಡುತ್ತಿರುವ ಹಸಿದವರಿಗೆ ಅನ್ನ ನೀಡುವ ಕಾರ್ಯಕ್ರಮದ 1 ವಾರಗಳ ಸಹಭಾಗಿತ್ವವನ್ನು ಪಡುಬಿದ್ರೆ ವ್ಯವಸಾಯಿಕ ಸಹಕಾರಿ ಬ್ಯಾಂಕ್ ವಹಿಸಿಕೊಂಡಿದೆ. ಪಡುಬಿದ್ರೆ ಕಂಚಿನಡ್ಕದಲ್ಲಿ ಯುವಕರು ದಾನಿಗಳ ಜೊತೆಗೆ ನಿರಂತರ 28 ದಿನಗಳಿಂದ ಹಸಿದವರಿಗೆ ಅನ್ನದಾನ ನೀಡುತ್ತಿದ್ದಾರೆ. ನಂದಿಕೂರು ಪರಿಸರದಲ್ಲಿ ಮಂಗಳವಾರ ಆಹಾರದ ಪೊಟ್ಟಣಗಳನ್ನು ಪಡೆಯಲು ಜನರು ಕಾದು ನಿಂತಿರುವುದು ಈ ವೇಳೆ ಕಂಡುಬಂದಿದೆ. ಪಡುಬಿದ್ರೆ ಸಿಎ ಬ್ಯಾಂಕ್ ಅಧ್ಯಕ್ಷ ಸುಧೀರ್ ಕುಮಾರ್ ಮಾತನಾಡಿ, ಪಡುಬಿದ್ರೆ ಕಂಚಿನಡ್ಕದಲ್ಲಿ ಯುವಕರು ಹಸಿದವರಿಗೆ ಅನ್ನ ನೀಡುವ ಮಹತ್ವದ ಕೆಲಸ ಮಾಡುತ್ತಿರುವುದು ಉತ್ತಮ ಕೆಲಸ. ಈ ಮಹತ್ ಕಾರ್ಯದಲ್ಲಿ ಪಡುಬಿದ್ರೆ ಸಿಎ ಬ್ಯಾಂಕ್ ಕೈ ಜೋಡಿಸುತ್ತಿರುವುದಕ್ಕೆ ಹೆಮ್ಮೆ ಎನಿಸುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸುಧೀರ್ ಕುಮಾರ್, ಶಿವರಾಮ್ ಶೆಟ್ಟಿ, ಮಾಧವ ಆಚಾರ್ಯ, ಸುಚರಿತಾ ಎಲ್ ಅಂಚನ್, ರಮಾನಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅನ್ನ ನೀಡುವ ಕಾರ್ಯಕ್ರಮವನ್ನು ನಮ್ಮ ಸಹಕಾರಿ ಸಂಸ್ಥೆ ಮೂಲಕ ಮಾಡಬೇಕಂತ ನಿಶ್ಚಯಿಸಿ ಇವತ್ತಿನಿಂದ ನಾಡ್ದು 31ನೇ ತಾರೀಕಿನವರೆಗೆ ಸಹ ಹಸಿದವರಿಗೆ ಅನ್ನ ನೀಡುವಂಥ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ರತಿ ದಿವಸ ಸಹ 220ಕ್ಕೂ ಮಿಕ್ಕಿ ಜನರಿಗೆ ಅನ್ನ ನೀಡ್ತಾ ಬರುವಂಥ ಈ ಯುವಕರ ತಂಡದೊಟ್ಟಿಗೆ ಈ ಒಂದು ಸಹಕಾರಿ ಸಂಸ್ಥೆ ಸಹ ಸೇರಿದೆ ಎಂದು ಹೇಳಿದರೆ ಇಡೀ ನಮ್ಮ ಪಡುಬಿದ್ರಿ ಮತ್ತು ಕಂಚಿನಡ್ಕದ ಎಲ್ಲ ಯುವಕರು ಒಟ್ಟಿಗೆ ಸೇರಿ ಮಾಡುವಂಥ ಈ ಒಂದು ಕಾರ್ಯಕ್ರಮ. ಇದರಿಂದಾಗಿ ಇಂಥ ಒಂದು ಕ್ಲಿಷ್ಟವಾದಂಥ ಸಮಯದಲ್ಲಿ ಹಸಿದಂಥ ಜನರಿಗೆ ಅವರನ್ನು ಗುರುತಿಸಿ ಅವರಿಗೆ ಒಂದು ಅನ್ನ ನೀಡುವಂಥ ಒಂದು ಕಾರ್ಯವು ಬಹಳ ಒಂದು ಯಶಸ್ವಿಯಾಗಿ ಮಾಡಿದ್ದಾರೆ. ಆದ್ದರಿಂದ ಮುಂದೆ ಸಹ ಈ ಒಂದು ಯುವಕರ ತಂಡ ಇಂಥ ಒಂದು ಕಾರ್ಯಕ್ಕೆ ನಮ್ಮ ಸಹಕಾರಿ ಸಂಸ್ಥೆ ಯಾವಾಗಲೂ ಅವರೊಟ್ಟಿಗೆ ಬೆನ್ನ ಹಿಂದೆ ಇದೆ ಅಂತ ಇಲ್ಲಿಗೆ ಸಹ ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ.